ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕುಂಡಲೀಕೃತ ನಾಗೇಂದ್ರ ಖಂಡೇಂದ್ರಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ. ನಮೋ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮ್ಮ ಟಿ ವಿ ಎಲ್ಲ ವೀಕ್ಷಕರಿಗೂ ಬೆಳಗಿನ ನಿತ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ಟನ ಆಶೀರ್ವಾದಗಳು. ವೀಕ್ಷಕರೇ, ಪ್ರಮುಖವಾಗಿ ನೋಡಿ, ದಿನದ ಭವಿಷ್ಯವನ್ನು ಆ ಒಂದು ಚಂದ್ರನ ಗೋಚಾರ ಫಲದಿಂದಾಗಿ ಹೇಳ್ತಕ್ಕಂಥ ಒಂದು ವಾಡಿಕೆ ಪ್ರಮುಖವಾಗಿ ಯಾವ್ಯಾವ ರಾಶಿಯರಿಗೆ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯಿಂದ ದ್ವಾದಶ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ಶುಭ ಅಶುಭ ಫಲ ಆಡುವಂಥದ್ದು ಇವತ್ತಿನ ದಿವಸ ಇದೆ ಹೇಳುವಂಥದ್ದನ್ನು ನೋಡ್ತಕ್ಕಂಥ ಸಂದರ್ಭ. ಮೊದಲು ಪಂಚಾಂಗ ಶ್ರವಣ. ದಿನಾಂಕ 17/6/2025 ಮಂಗಳವಾರ. ಸ್ವಸ್ತಿ ಶ್ರೀ ಶಾಲಿವಾಹನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಸೌರ ಮಾಸ ಹೇಳ್ತಕ್ಕಂಥದ್ದು ಮಿಥುನ ಮಾಸ, ಚಾಂದ್ರ ಮಾಸ ಹೇಳ್ತಕ್ಕಂಥದ್ದು ಜ್ಯೇಷ್ಠ, ಕೃಷ್ಣ ಪಕ್ಷದ ಷಷ್ಠಿ ಮಿಥಿ, ನಕ್ಷತ್ರ ಹೇಳ್ತಕ್ಕಂಥದ್ದು ಶತವಿಷ, ವಿಷ್ಕಂಭ ಯೋಗ, ಅದೇ ರೀತಿಯಾಗಿ ವಣಿಜ ಕರ್ಣ. ನಾವು ರಾಹುಕಾಲವನ್ನು ನೋಡುವಂಥದ್ದಿದ್ದರೆ ಮಧ್ಯಾಹ್ನ 3:32 ಸಂಜೆ 5:07 ಅದೇ ರೀತಿಯಾಗಿ ಗುಳಿಕ ಕಾಲ ಹೇಳ್ತಕ್ಕಂಥದ್ದು ಮಧ್ಯಾಹ್ನ 12:20 1:56. ಇವು ಇವತ್ತಿನ ಒಂದು ನಿತ್ಯ ಪಂಚಾಂಗಗಳು ಅಂಥದ್ದು. ಇನ್ನು ಮೇಷಾದಿ ದ್ವಾದಶ ರಾಶಿಗಳ ಶುಭ ಅಶುಭ ಫಲಾಫಲಗಳನ್ನು ನೋಡ್ತಕ್ಕಂಥ ಸಂದರ್ಭ. ಮೊದಲನೆಯ ರಾಶಿ ಮೇಷರಾಶಿ. ರಾಶಿಯವಧಿಪತಿ ಹೇಳ್ತಕ್ಕಂಥವನು ಕುಜ. ಪ್ರಮುಖವಾಗಿ ನೋಡಿ, ಮೇಷರಾಶಿಯಲ್ಲಿ ಜನ್ಮರಾಶಿಯಲ್ಲಿ ಶುಕ್ರ ಹೇಳ್ತಕ್ಕಂಥ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಏಕಾದಶದಲ್ಲಿ ಚಂದ್ರನ ಸಂಚಾರ ಹೇಳ್ತಕ್ಕಂಥದ್ದುಂಟು. ಅದೇ ರೀತಿಯಾಗಿ ರಾಹು ಸಹಿತವಾಗಿ ಏಕಾದಶದಲ್ಲೇ ಇರುವಂಥದ್ದು. ಇದರಿಂದಾಗಿ ಸಂತೋಷ, ಇಷ್ಟಸಿದ್ಧಿ. ಪ್ರಮುಖವಾಗಿ ಆ ಒಂದು 11ನೇ ಭಾವಗಳಲ್ಲಿ ಚಂದ್ರ ಮತ್ತು ರಾಹು ಹೇಳ್ತಕ್ಕಂಥವ್ರು ಸಂಚಾರ ಮಾಡತಕ್ಕಂಥ ಉದ್ದೇಶದಲ್ಲಿ ಆ ಒಂದು ಶುಭ ಫಲ ಆಗ್ತಕ್ಕಂಥದ್ದು ಮೇಷರಾಶಿಯವರೇ ಆಗುವಂಥ ಸಾಧ್ಯತೆ ಉಂಟು. ಇಷ್ಟಸಿದ್ಧಿ ಆಗುವಂಥದ್ದು. ಪ್ರಮುಖವಾಗಿ ಒಂದು ದುರ್ಗೆಯ ಆರಾಧನೆ ಹೇಳ್ತಕ್ಕಂಥದ್ದು ನಿಮ್ಮ ಅವಶ್ಯಕತೆ ಇದೆ. ಇವತ್ತಿನ ದಿವಸ ಈ ದುರ್ಗಾ ಆರಾಧನೆ ಮಾಡುವಂಥದ್ರಿಂದಾಗಿ ಬರ್ತಕ್ಕಂಥ ಯಾವುದೇ ತೊಂದರೆಗಳಿದ್ದರೂ ಸಹಿತವಾಗಿ ಅದರಿಂದ ಹೊರಗೆ ಬಂದು ಉತ್ತಮವಾಗಿರ್ತಕ್ಕಂಥ ಒಂದು ಜೀವನವನ್ನು ಮಾಡ್ತಕ್ಕಂಥ ಒಳ್ಳೆಯ ದಿವಸ ಆಗುವಂಥದ್ದು ಮೇಷರಾಶಿಯವರಿಗೆ ಆಗುತ್ತೆ. ದುರ್ಗೆಯ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ಹೇಳ್ತಕ್ಕಂಥದ್ದು. ರಾಶಿ ಅಧಿಪತಿ ಹೇಳುವಂಥವನು ಶುಕ್ರ. ಪ್ರಮುಖವಾಗಿ ಕರ್ಮಸ್ಥಾನದಲ್ಲಿ, ಕರ್ಮಸ್ಥಾನ ಅಂತಂದರೆ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ವದೇ ದಶಮತತ್ ಸುದ್ದಿ ಹೇಳುವಂಥದ್ದು. ಕರ್ಮಸ್ಥಾನ ಅಂತಂದರೆ ಉದ್ಯೋಗ ಸ್ಥಾನ ಅಂತ ಹೇಳಿದ್ದೇವೆ. ಮಾಡ್ತಕ್ಕಂಥ ಉದ್ಯೋಗದಲ್ಲೂ ಸಹಿತವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಕರ್ಮದಲ್ಲಿ ಚಂದ್ರ ರಾಹು ಹೇಳ್ತಕ್ಕಂಥವ್ರಿದ್ದಾರೆ. ಇಷ್ಟಸಿದ್ಧಿ, ನಾವು ಮಾಡ್ತಕ್ಕಂಥದ್ದನ್ನು ಫಸ್ಟು ಇಷ್ಟಸಿದ್ಧಿಯನ್ನು ಪಡೆಯುವಂಥ ದಿವಸ. ಸ್ವಲ್ಪ ರೀತಿಯಾಗಿ ಕಲಹವಾಗ್ತಕ್ಕಂಥ ಸಾಧ್ಯತೆ ಇದೆ. ಮಾತಿನಲ್ಲಿ ಜಾಗ್ರತೆ ಹೇಳುವಂಥದ್ದು ಬೇಕು. ಮಾತಿನಿಂದ ಬಂತು ಜಗಳ, ಊಟದಿಂದ ಬಂತು ರೋಗ ಹೇಳ್ತಕ್ಕಂಥದ್ದೊಂದು ಗಾದೆ ಇದ್ದ ಹಾಗೆ ಮಾತಿನಲ್ಲಿ ಸ್ವಲ್ಪ ರೀತಿಯಂತ ಹಿಡಿತಾಳುವಂಥ ವೃಷಭರಾಶಿಯವರಿಗೆ ಬೇಕು. ಧನಲಾಭ ಆಗತಕ್ಕಂಥ ಸಾಧ್ಯತೆಗಳಿದೆ. ಯಾವುದೋ ಅಕಸ್ಮಿತವಾಗಿ ಎಲ್ಲಿಂದಲೂ ಬರ್ತಕ್ಕಂಥ ಹಣವೋ ಅಥವಾ ಆಸ್ತಿಯೋ ಈ ರೀತಿಯಾಗಿ ಸಿಗ್ತಕ್ಕಂಥ ಒಂದು ಒಳ್ಳೆಯ ದಿವಸ ಅಂತ ಹೇಳ್ಬೋದು ವೃಷಭರಾಶಿಯವರಿಗೆ. ಇವರೂ ಸಹಿತವಾಗಿ ದುರ್ಗಾ ಆರಾಧನೆ ಹೇಳ್ತಕ್ಕಂಥದ್ದು ಮಾಡುವಂಥದ್ರಿಂದ ದುರ್ಗತಿ ನಾಶಿನಿ ಹೇಳುವಂಥದ್ದುಂಟು. ದುರ್ಗೆಯನ್ನು ಆರಾಧನೆ ಮಾಡಿದ್ರೆ ಮನುಷ್ಯರಿಗೆ ಬರುವಂಥ ಎಲ್ಲ ದುರ್ಗತಿಗಳು ನಾಶವಾಗುವಂಥ ಸಾಧ್ಯತೆ ಇದೆ. ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ ಹೇಳುವಂಥದ್ದು. ಮಿಥುನ ರಾಶಿ ಅಧಿಪತಿ ಹೇಳುವಂಥವನು ಬುಧ. ಪ್ರಮುಖವಾಗಿ ಆ ಜನ್ಮ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಇವತ್ತೊಂದು ದಿವಸ ಗುರು ಹೇಳುವಂಥದ್ದುಂಟು. ಭಾಗ್ಯಸ್ಥಾನದಲ್ಲಿ ಚಂದ್ರ ರಾಹುವಿನ ಸಂಚಾರ. 9ನೇ ಮನೆ ಭಾಗ್ಯಸ್ಥಾನ ಅಂತ ಹೇಳಿದ್ರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿದ್ದೇವೆ. ಪೂರ್ವ ಪುಣ್ಯ ಸ್ಥಾನಗಳಲ್ಲಿ 9ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ಹೇಳುವಂಥದ್ದು. ಪ್ರಮುಖವಾಗಿ ಆ ಒಂದು ರವಿ ಮತ್ತು ಚಂದ್ರನಿಗೆ ರಾಹುಕೇತುಗಳ ಸಂಪರ್ಕ ಬಂದಾಗ ಗ್ರಹಣ ಆಳುವಂಥದ್ದಾಗುತ್ತೆ, ಮೌಢ್ಯತೆ ಹೇಳುವಂಥದ್ದು ಬರುತ್ತೆ.
ಆ ಒಂದು ಜಗತ್ತನ್ನೇ ಬೆಳತಕ್ಕಂಥ ಸೂರ್ಯದೇವರಿಗೂ ಸಹಿತವಾಗಿ ಕ್ಷಣಕಾಲ ಆ ಒಂದು ಮುಚ್ಚತಕ್ಕಂಥದ್ದು ಮೌಢ್ಯತೆಯನ್ನು ಕೊಡುವಂಥ ಶಕ್ತಿ ಆ ರಾಹುಕೇತುಗಳಿಗೆ ಉಂಟಂತೆ. ಅದಕ್ಕೋಸ್ಕರವಾಗಿ ಮನೋಕಾರಕನಾದಂಥ ಚಂದ್ರ, ಮಾತೃಕಾರಕನಾದಂಥ ಚಂದ್ರನ ಜೊತೆಯಲ್ಲಿ ರಾಹು ಸಂಚಾರ ಆಗ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಸ್ವಲ್ಪ ರೀತಿಯಾಗಿ ರೋಗ ಭಯಗಳು ಬರುವಂಥದ್ದು, ರೋಗ ವೃದ್ಧಿಗಳಾಗುವಂಥ ಸಾಧ್ಯತೆಗಳು, ಮನೋಸಂತಾಪ, ಮನಸ್ಸಿನಲ್ಲಿ ಖಿನ್ನತೆಗಳಾಗುವಂಥ ಸಾಧ್ಯತೆಗಳು, ಅದೇ ರೀತಿಯಾಗಿ ಕೆಲವೊಂದು ವಿಭಾಗಗಳಲ್ಲಿ ಸ್ವಲ್ಪ ರೀತಿಯಾದಂಥ ಹಿತಕರ ನಾವು ಎಣಿಸದೆ ಕೆಲವೊಂದು ರೀತಿಯಾದಂಥ ಕೆಟ್ಟ ಪರಿಣಾಮಗಳಾದಂಥ ಸಾಧ್ಯತೆಗಳುವಂಥದ್ದು ಮಿಥುನ ರಾಶಿಯವರಿಗೆ ಉಂಟು. ಆ ಒಂದು ಜನ್ಮರಾಶಿ ಸ್ಥಿತವಾದಂಥ ಗುರುವಿನಿಂದಾಗಿ ಸ್ವಲ್ಪ ಆರೋಗ್ಯದಲ್ಲೂ ಏರಿಳಿತಗಳು ಬರುವಂಥ ಸಾಧ್ಯತೆ ಇದೆ. ಆ ವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಂಡ್ರೆ ಎಲ್ಲವೂ ಸಹಿತವಾಗಿ ಈ ಕಷ್ಟ ಆಗುವಂಥದ್ದು ನಿವಾರಣೆ ಆಗುವಂಥದ್ದು ಮಿಥುನ ರಾಶಿಯವರಿಗೆ ಶುಭವಾಗಲಿ. ಇನ್ನು ಮುಂದಿನ ರಾಶಿ ಅನ್ನುವಂಥದ್ದು ಕರ್ಕಾಟಕ ರಾಶಿ. ಮನೋಕಾರಕನಾದಂಥ ಚಂದ್ರನ ಆ ಒಂದು ಸ್ವಕ್ಷೇತ್ರ ಆಳುವಂಥದ್ದುಂಟು. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಆಳುವಂಥವನು. ಅಷ್ಟಮದಲ್ಲಿ ಚಂದ್ರ ರಾಹುವಿನ ಸಂಚಾರ, ಆಯುಷ್ಯ ಸ್ಥಾನದಲ್ಲಿ ರಂಧ್ರಭಾವದಲ್ಲಿ ಆ ಚಂದ್ರ ಮತ್ತು ರಾಹುವಿನ ಸಂಚಾರ ಅನ್ನುವಂಥದ್ದಿದೆ. ಸ್ವಲ್ಪ ರೀತಿಯಾಗಿ ಅಪವ್ಯಯವಾಗಿ ಧನನಾಶಗಳಾಗ್ತಕ್ಕಂಥದ್ದು, ಸ್ವಲ್ಪ ರೀತಿಯಾಗಿ ಅರಿಷ್ಟ ಅಂತ ಹೇಳ್ತೇವೆ. ಆ ಭಾವದಲ್ಲಿ ಸದಾ ಜಾಗ್ರತೆಗಳ ಅಗತ್ಯ ಆಗುವಂಥದ್ದು ಉಂಟು. ಯಾವುದೇ ಕೆಲಸವನ್ನು ಮಾಡಬೇಕಿದ್ದರೂ ಆ ಒಂದು ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಸಾರಾಸಾರ ಆಲೋಚನೆಯನ್ನು ಮಾಡುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ. ದುಡುಕಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಾಗ್ರತೆ ಹೇಳುವಂಥದ್ದು ಅವಶ್ಯಕತೆ ಇದೆ. ಆ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಪ್ರಮುಖವಾಗಿ ಬರ್ತಕ್ಕಂಥ ಎಲ್ಲ ದುರ್ಗತಿಗಳಿಗೂ ನಿವಾರಣೆಯನ್ನು ಮಾಡ್ತಕ್ಕಂಥ ಶಕ್ತಿ ಆ ಜಗನ್ಮಾತೃಕೆ ಆದಂಥ ದುರ್ಗಾ ಪರಮೇಶ್ವರಿಗೆ ಉಂಟುಕೊಳ್ಳುವಂಥದ್ದುಂಟು. ದುರ್ಗಾ ಆರಾಧನೆಗಳಿಂದಾಗಿ ಬರ್ತಕ್ಕಂಥ ಯಾವುದೇ ತೊಂದರೆಗಳಿದ್ದರೂ ಸಹಿತವಾಗಿ ಅವು ನಿವಾರಣೆ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭವಾಗಲಿ. ಇನ್ನು ಮುಂದಿನ ರಾಶಿ ನೋಡುವಂಥದ್ದಿದ್ದರೆ ಸಿಂಹರಾಶಿ ಅಂತ ಹೇಳ್ತೇವೆ. ಸಿಂಹರಾಶಿ ಹೇಳ್ತಕ್ಕಂಥದ್ದು ರವಿಯ ಸ್ವಕ್ಷೇತ್ರ ಆಳುವಂಥದ್ದು, ರಾಶಾಧಿಪತಿ ಹೇಳುವಂಥದ್ದು ರವಿ ಪ್ರಮುಖವಾಗಿರುವಂಥದ್ದು. ಆ ಒಂದು ಚಂದ್ರ ಸಪ್ತಮ ಭಾವದಲ್ಲಿ ಚಂದ್ರ ರಾಹುವಿನ ಜೊತೆಯಲ್ಲಿ ಚಂದ್ರ ಆಳ್ತಕ್ಕಂಥವ್ರು ರಾಹು ಜೊತೆಯಲ್ಲಿ ಸಪ್ತಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಜನ್ಮರಾಶಿಯಲ್ಲಿ ಕುಜ ಮತ್ತು ಕೇತು, ಸಿಂಹರಾಶಿಯಲ್ಲಿ ಕುಜ ಮತ್ತು ಕೇತುಗಳಂತ ಸ್ಥಿತವಾಗಿದ್ದಾರೆ. ಆ ಒಂದು ಸಪ್ತಮ ಭಾವದಲ್ಲಿ ಚಂದ್ರ ರಾಹುವಿನ ಸಂಚಾರ ಆಡ್ತಕ್ಕಂಥದ್ದಿದೆ. ರಾಜಭಯ ಅಂತಂದರೆ ನಾವು ಕೆಲಸವನ್ನು ಮಾಡುವಂಥ ಜಾಗದಲ್ಲಾಗಿರ್ಬೋದು, ಮೇಲಾಧಿಕಾರಿಗಳಿಂದಾಗಿ ಕೆಲವೊಂದು ರೀತಿಯಾದಂಥ ತೊಂದರೆಗಳು, ಯಾವುದೋ ಅವಹೇಳನಕಾರಿ ಅಂತ ನಮಗೆ ಮನಸ್ಸಿಗೆ ನೋವಾಗತಕ್ಕಂಥ ಮಾತುಗಳು ಬರತಕ್ಕಂಥದ್ದು, ಈ ರೀತಿ ಸಾಧ್ಯತೆಗಳಿದೆ. ರಾಜಭಯ, ಶತ್ರುಪೀಡೆ, ಯಾರೋ ನಮಗೆ ಹೇಳದೆ ಯಾವುದೋ ಒಂದು ರೀತಿಯಾದಂಥ ನಮಗೆ ಗೊತ್ತಿಲ್ಲದೆ ಶತ್ರುಗಳು ನಮಗೆ ಹುಟ್ಟಿಕೊಳ್ಳುವಂಥ ಸಾಧ್ಯತೆಗಳುಂಟು. ಆದರೂ ಮಾನಲಾಭ ಆಗ್ತಕ್ಕಂಥದ್ದಿದೆ. ದೇಹ ಪೀಡೆ ಹೇಳ್ತಕ್ಕಂಥ ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳು, ಈಶ್ವರ ಆರಾಧನೆಯನ್ನು ಮಾಡುವಂಥದ್ರಿಂದಾಗಿ ಸಿಂಹರಾಶಿಯವರಿಗೆ ಪ್ರಮುಖವಾಗಿ ಈಶ್ವರನ ಆರಾಧನೆ ಹೇಳುವಂಥದ್ದಿದ್ದರೆ ಆ ಸಿಂಹರಾಶಿಯವರಿಗೆ ಬರತಕ್ಕಂಥ ಎಲ್ಲ ರೀತಿಯಾದಂಥ ತೊಂದರೆಗಳು ನಿವಾರಣೆ ಆಗುತ್ತೆ. ಶುಭವಾಗಲಿ. ಮುಂದಿನ ರಾಶಿಯನ್ನು ನೋಡುವಂಥದ್ದಿದ್ದರೆ ಕನ್ಯಾ ರಾಶಿ ಅಂತ ಹೇಳ್ತೇವೆ. ಕನ್ಯಾ ರಾಶಿಗೆ ಅಧಿಪತಿ ಹೇಳ್ತಕ್ಕಂಥವನು ಬುಧ. ಆ ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಮೀನರಾಶಿಯಿಂದಾಗಿ ಶನಿಯ ದೃಷ್ಟಿ ಹೇಳುವಂಥದ್ದುಂಟು. ಷಷ್ಠಮದಲ್ಲಿ ರಾಹುವಿನ ಸಂಚಾರ ಹೇಳ್ತಕ್ಕಂಥದ್ದು ಇದೆ. ಕನ್ಯಾ ರಾಶಿಯವರಿಗೆ ಷಷ್ಠಮದಲ್ಲಿ ಚಂದ್ರ ಮತ್ತು ರಾಹು ಎರಡೂ ಸ್ಥಿತವಾಗಿದ್ದಾರೆ. ಮನೋಕಾರಕನಾಗಿರುವಂಥ ಚಂದ್ರನಿಗೆ ರಾಹುವಿನ ಜೊತೆಯಲ್ಲಿ ಸಂಪರ್ಕ ಆಡುವಂಥದ್ದಿದೆ. ಸದಾ ಜಾಗೃತೆಗಳ ಅಗತ್ಯತೆ ಉಂಟು. ರೋಗ ಉಲ್ಬಣತೆ ಬರುವಂಥದ್ದು, ಶತ್ರು ಭಯಗಳು ಬರುವಂಥ ಸಾಧ್ಯತೆಗಳು. ಷಷ್ಠಮ ಸ್ಥಾನ ಹೇಳ್ತಕ್ಕಂಥದ್ದು ಶತ್ರುಸ್ಥಾನ, ರಿಪುಸ್ಥಾನ ಅಂತ ಹೇಳಿದ್ದೇವೆ. ಗೊತ್ತಿಲ್ಲದೆ ನಮಗೆ ಶತ್ರುಗಳು ಹುಟ್ಟಿಕೊಳ್ಳುವಂಥ ಸಾಧ್ಯತೆಗಳು ಇರುವಂಥ ಸಾಧ್ಯತೆ ಆ ಚಂದ್ರನ ಜೊತೆ ಚಂದ್ರ ಅಷ್ಟಮ ಭಾವದಲ್ಲಿರುವಂಥದ್ರಿಂದ ಸದಾ ಜಾಗೃತ ವಶತೆಗೊಂಡು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದಾಗಿ ಆ ಬರುವಂಥ ಎಲ್ಲ ತೊಂದರೆಗಳು ನಿವಾರಣೆಯಾಗತ್ತೆ. ಮುಂದಿನ ರಾಶಿಯನ್ನು ನೋಡುವಂಥದ್ದಿದ್ರೆ ತುಲಾರಾಶಿ ಹೇಳ್ತಕ್ಕ. ತುಲಾ ರಾಶಿ ಅಧಿಪತಿ ಹೇಳುವಂಥದ್ದು ಶುಕ್ರ. ಈ ಪಂಚಮ ಭಾವದಲ್ಲಿ ಚಂದ್ರ ರಾಹುವಿನ ಸಂಚಾರ ಅನ್ನುವಂಥದ್ದು ಉಂಟು. ಪಂಚಮ ಸ್ಥಾನ ಅಂತಕ್ಕಂಥದ್ದು ಅದು ಸಹಿತವಾಗಿ ಪೂರ್ವ ಪುಣ್ಯ ಸ್ಥಾನ, ಪುತ್ರ ಸ್ಥಾನ ಅಂತ ಹೇಳಿದ್ದಾರೆ. ಪಂಚಮ ಭಾವದಲ್ಲಿ ಆ ಚಂದ್ರ ಮತ್ತು ರಾಹುವಿನ ಒಂದು ಸಂಚಾರ ಇದೆ. ಶೋಕ ಭೀತಿ ಇರುವಂಥದ್ದು ಉಂಟು. ಸ್ವಲ್ಪ ರೀತಿಯಾಗಿ ಯಾವುದೋ ರೀತಿಯಾದಂಥ ಮನಃಶೋಕಗಳಾಗುವಂಥದ್ದು, ಬುದ್ಧಿನಾಶ ಆಗುವಂಥದ್ದು, ಏನೋ ಆಲೋಚನೆ ಮಾಡುವಂಥದ್ದು ನಮಗೆ ದಾರಿ ಕಾಣದೆ ಹೋಗುವಂಥದ್ದು, ಯಾವುದಕ್ಕೂ ಸಹಿತವಾಗಿ ಯಾವ ಕಾರ್ಯವನ್ನು ಮಾಡಲಿಕ್ಕೂ ಸಹಿತವಾಗಿ ಮನಸ್ಸಿಲ್ಲದೆ ಹೋಗ್ತಕ್ಕಂಥದ್ದು. ಈ ಸಾಧಿಸಿದವರಿಗೆ ಸ್ಥಾನ ಲಾಭ ಹೇಳ್ತಕ್ಕಂಥದ್ದು. ಯಾವುದೇ ಒಂದು ಸಾಧನೆಯನ್ನು ಮಾಡುವಂಥದ್ದು ಬೇಕು. ಧೈರ್ಯ ಸರ್ವತ್ರ ಸಾಧನೆ ಮಾಡುವಂಥದ್ದು, ಉದಾಸೀನತೆಯನ್ನು ಬಿಟ್ಟು ಸಾಧಿಸ್ತಕ್ಕಂಥ ಒಂದು ಮನಸ್ಸು ಹೇಳುವಂಥದ್ದು ತುಲಾರಾಶಿಯವರಿಗಿದ್ದರೆ ಪ್ರಮುಖವಾಗಿ ಸಹಿತವಾಗಿ ಇವತ್ತಿನ ದಿವಸ ಒಳ್ಳೆಯದಾದಂಥ ಸ್ಥಾನ ಲಾಭಗಳಾಗುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಮನೋಭೀತಿಗಳಿಂದ ದೂರ ಬರಬೇಕಿದ್ರೆ ಆ ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ರಿಂದ ಆ ಒಂದು ಎಲ್ಲ ರೀತಿಯಾದಂಥ ತೊಂದರೆಗಳಿಂದ ಹೊರಗೆ ಬರುವಂಥ ಸಾಧ್ಯತೆ ಉಂಟು. ದುರ್ಗೆಯ ಆರಾಧನೆಯನ್ನು ಮಾಡಿ ಶುಭವಾಗಲಿ. ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯ ಅಧಿಪತಿ ಹೇಳ್ತಕ್ಕಂಥವನು ಕುಜ ಪ್ರಮುಖವಾಗಿರುವಂಥದ್ದು. ಚತುರ್ಥದಲ್ಲಿ ಚಂದ್ರ ಮತ್ತು ರಾಹುವಿನ ಸಂಚಾರ ಆಳುವಂಥದ್ದುಂಟು. ಚತುರ್ಥ ಸ್ಥಾನ ಆಳ್ತಕ್ಕಂಥದ್ದು ವಿದ್ಯಾಸ್ಥಾನ. ಆ ವಿದ್ಯಾಸ್ಥಾನದಲ್ಲಿ ರಾಹು ಹೇಳುವಂಥ ಸ್ಥಿತವಾಗಿದ್ದಾನೆ. ಸ್ವಲ್ಪ ರೀತಿಯಾಗಿ ಏನಾಗುತ್ತೆ ಅಂತ ಕೇಳಿದ್ರೆ, ಓದುವಂಥ ವಯಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸ್ವಲ್ಪ ಉದಾಸೀನತೆಗಳು ಆ ಒಂದು ವೃಶ್ಚಿಕ ರಾಶಿಯವರಿಗೆ ಬರುವಂಥ ಸಾಧ್ಯತೆ ಉಂಟು. ಪಂಚಮ ಭಾವದಲ್ಲಿ ಶನಿಯ ಸಂಚಾರ, ಪಂಚಮಸ್ತೆ ಶನಿಶ್ಚೇವ ಅಂದರೆ ನಾವು ಕಷ್ಟಪ್ರದಾಯಕ ಅಂತ ಹೇಳಿದ್ರೆ, ಪಂಚಮ ಭಾವದಲ್ಲಿ ಶನಿಯ ಸಂಚಾರ ಆಗ್ತಕ್ಕಂಥದ್ದಿದ್ದರೆ ಸ್ವಲ್ಪ ರೀತಿಯಾಗಿ ಕಷ್ಟಗಳು ಬರುವಂಥದ್ದು, ಈ ರೀತಿಯಾಗಿ ತೊಂದರೆಗಳು ಬರುವಂಥ ಸಾಧ್ಯತೆಗಳುಂಟು. ಅದಕ್ಕೋಸ್ಕರವಾಗಿ ಆ ವೃಶ್ಚಿಕ ರಾಶಿಯವರು ಈಶ್ವರ ಆರಾಧನೆ ಹೇಳ್ತಕ್ಕಂಥದ್ದು ಮಾಡಿಕೊಂಡ್ರೆ ಬರುವಂಥ ಎಲ್ಲ ಆರೋಗ್ಯ ಭಯಗಳು ಸಹಿತವಾಗಿ ನಿವಾರಣೆಯಾಗಿ ಶುಭವಾಗತ್ತೆ. ಇನ್ನೂ ಸಹಿತವಾಗಿ 2 ವರ್ಷಗಳ ಕಾಲ ಆ ಒಂದು 7 ಪಂಚಮ ಶನಿಯ ಪ್ರಭಾವ ಆಳುವಂಥದ್ದಿದೆ. ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಪ್ರತಿ ತಿಂಗಳೂ ಸಹಿತವಾಗಿ ರುದ್ರಾಭಿಷೇಕವನ್ನು ಮಾಡಿಕೊಳ್ಳುವಂಥ ಕ್ರಮವನ್ನು ವೃಶ್ಚಿಕ ರಾಶಿಯವರು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿನ ರಾಶಿಯನ್ನು ವೀಕ್ಷಣೆಯನ್ನು ಮಾಡಬೇಕಿದ್ರೆ ಧನುರಾಶಿ. ಧನುರಾಶಿಗೆ ಅಧಿಪತಿ ಹೇಳ್ತಕ್ಕಂಥವನು ಗುರು. ಅವನು ಸಪ್ತಮ ಭಾವದಿಂದ ದೃಷ್ಟಿ ಹೇಳುವಂಥದ್ದುಂಟು. ಪ್ರಮುಖವಾಗಿ ಮಿಥುನ ರಾಶಿಯಿಂದ ಧನುರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ಗುರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ತೃತೀಯ ಭಾವದಲ್ಲಿ ಚಂದ್ರ ಮತ್ತು ರಾಹುವಿನ ಸಂಚಾರ ಹೇಳುವಂಥದ್ದುಂಟು. ತೃತೀಯ ಭಾವದಲ್ಲಿ ಚಂದ್ರ ಮತ್ತು ರಾಹು ಸಂಚಾರದಿಂದ ಸ್ವಲ್ಪ ರೀತಿಯಾಗಿ ಸೌಭಾಗ್ಯ, ಭಾಗ್ಯಹಾನಿ, ಇಷ್ಟಪ್ರದ ಇವೆಲ್ಲವೂ ಸಿತಾಗುವಂಥ ಸಾಧ್ಯತೆಗಳಿದೆ. ಜಾಗೃತಿಗಳ ಅವಶ್ಯಕತೆ. ಯಾವುದೇ ಕೆಲಸವನ್ನು ಮಾಡಬೇಕಿದ್ರೂ ಆಲೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದನ್ನಾಗಿ ಆ ಧನುರಾಶಿಯವರು ಮಾಡುವಂಥದ್ರಿಂದಾಗಿ ಯಾವುದೇ ರೀತಿಯಾಗಿ ಗುರುವಿನ ಅನುಗ್ರಹತೆ ಇದ್ದರೂ ಸಹಿತವಾಗಿ ತೃತೀಯ ಭಾವದಲ್ಲಿ ಸಂಚಾರ ಇದ್ದಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆ ಉಂಟು. ವಿಷ್ಣುವಿನ ಆರಾಧನೆ ಹೇಳುವಂಥದ್ದು ಮಾಡಿಕೊಂಡ್ರೆ ಧನುರಾಶಿಯವರಿಗೆ ಇವತ್ತಿನ ದಿವಸ ಶುಭಪ್ರದವಾಗುವಂಥ ಸಾಧ್ಯತೆ ಇದೆ. ಮುಂದಿನ ರಾಶಿ ಹೇಳುವಂಥದ್ದು ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ. ಶನಿ ಹೇಳ್ತಕ್ಕಂಥವನು ತೃತೀಯ ಭಾವದಲ್ಲಿ ಸಂಚಾರ ಹೇಳ್ತಕ್ಕಂಥ ಮಾಡ್ತಾಯಿದೆ. ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಜನ್ಮರಾಶಿ ಸ್ಥಿತವಾದಂಥ ಮಾಂದಿ ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ಏರಿಳಿತಗಳು, ಜಾಗೃತಿಗಳಿಗೆ ಅವಶ್ಯಕತೆ ಹೇಳುವಂಥದ್ದುಂಟು. ದ್ವಿತೀಯದಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಆ ಒಂದು ತೃತೀಯ ಭಾವದಲ್ಲಿ ಶನಿಯ ಸಂಚಾರ ಹೇಳುವಂಥದ್ದಿದೆ. ಸ್ವಲ್ಪ ರೀತಿಯಾಗಿ ದ್ರವ್ಯನಾಶಗಳಾಗುವಂಥದ್ದು, ಮನೋ ಕಲಹ, ಇವಕ್ಕೆಲ್ಲವೂ ಕಾರಣಕ್ಕೂ ನಿವಾರಣೆ ಹೇಳುವಂಥದ್ದು ಈಶ್ವರ ಆರಾಧನೆ ಹೇಳುವಂಥ ಅಗತ್ಯತೆ ಉಂಟು. ಈಶ್ವರನ ಆರಾಧನೆಯಿಂದಾಗಿ ಸ್ವಲ್ಪ ರೀತಿಯಾಗಿ ಆರೋಗ್ಯಕ್ಕೆ ಬರುವಂಥ ಎಲ್ಲ ಹಾನಿಗಳು, ಅದೇ ರೀತಿಯಾಗಿ ಮನೋಕಲಹ, ದ್ರವ್ಯನಾಶಗಳೆಲ್ಲವೂ ಉಚಿತವಾಗಿ ನಿವಾರಣೆ ಆಗತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ಈಶ್ವರನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಮುಂದಿನ ರಾಶಿಯನ್ನು ನೋಡಬೇಕಿದ್ರೆ ಕುಂಭರಾಶಿ ಅಂತ ಹೇಳ್ತೇವೆ. ಕುಂಭರಾಶಿ ಅಧಿಪತಿ ಹೇಳುವಂಥವನು ಶನಿ. ದ್ವಿತೀಯ ಸ್ಥಾನದಲ್ಲಿ, ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ವಿತ್ತಸ್ಥಾನ, ಧನಸ್ಥಾನ, ವಿತ್ತಂ, ನೇತ್ರಂ, ವಾಕ್ಕುಟುಂಬಂ, ಸತ್ವಂ, ಸೌಭಾಗ್ಯಮೇವಚ, ಸ್ಥಾನ, ಅನ್ನಂ ಇವೆಲ್ಲ ಸಂಯುಕ್ತವಾಗಿ ದ್ವಿತೀಯ ಸ್ಥಾನ 2ನೇ ಭಾವದಿಂದ ವೀಕ್ಷಣೆಯನ್ನು ಮಾಡುವಂಥದ್ದು. ಆ ದ್ವಿತೀಯ ಭಾವದಲ್ಲಿ ಶನಿಯ ಸಂಚಾರ ಆಳುವಂಥದ್ದು 7 ಶನಿಯ ಪ್ರಭಾವ ಹೊತ್ತಕ್ಕಂಥದ್ದುಂಟು. ಜನ್ಮರಾಶಿಯಲ್ಲಿ ಚಂದ್ರ ಮತ್ತು ರಾಹು ಹೇಳ್ತಕ್ಕಂಥವು ಸ್ಥಿತವಾಗಿದ್ದಾರೆ. ಜನ್ಮರಾಶಿ ಸ್ಥಿತವಾದಂಥ ಚಂದ್ರ ರಾಹುವಿನಿಂದಾಗಿ ಪ್ರಮುಖವಾಗಿ ಬರುವಂಥದ್ದು ಆ ಒಂದು ಏನು ಹೇಳ್ತೇವೆ, ಸ್ವಲ್ಪ ಆರೋಗ್ಯ ರೀತಿಯಕ್ಕೆ ತೊಂದರೆಗಳು ಬರುವಂಥದ್ದು, ಅದೇ ರೀತಿಯಾಗಿ ಪುತ್ರ ಕಲಹ ಆಡುವಂಥದ್ದು, ಪೂರ್ವ ಪುಣ್ಯ ನಾಶ ಆಡುವಂಥದ್ದು, ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಜಗಳಗಳ ಆಡುವಂಥ ಸಾಧ್ಯತೆಗಳು, ಮಕ್ಕಳಿಂದಾಗಿ ದುಃಖಗಳು ಬರುವಂಥದ್ದು, ಇವೆಲ್ಲ ಬರುವಂಥ ಸಾಧ್ಯತೆಗಳು ಕುಂಭರಾಶಿ ಇರತಕ್ಕಂಥವರಿಗೆ. ಈಶ್ವರ ಆರಾಧನೆ ಮಾಡಿಕೊಳ್ಳಿ. ಪ್ರಮುಖವಾಗಿ 7 ಶನಿಯ ಪ್ರಭಾವ ಆಳುವಂಥದ್ದು ನಡೀತದಂಥ ಕಾರಣಕ್ಕಾಗಿ ಧನನಾಶ ಆಗುವಂಥದ್ದು, ಅಪವ್ಯಯ ಆಗುವಂಥ ಸಾಧ್ಯತೆ ಉಂಟು. ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಈಶ್ವರನ ಆರಾಧನೆ ಮಾಡಿಕೊಳ್ಳಿ. ಇವತ್ತಿನ ದಿವಸ ಶುಭವಾಗಲಿ. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯದಾದಂಥ ರಾಶಿ ಅಂತ ಹೇಳಿದ್ರೆ ಮೀನರಾಶಿ ಅಂತ ಹೇಳ್ತೇವೆ. ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಗುರು. ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಒಂದು ಶನಿ ಹೇಳುವಂಥದ್ದು, ಜನ್ಮಶನಿ ಹೇಳ್ತಕ್ಕಂಥದ್ದು ನಡೀತಾ ಇದೆ. ಪ್ರಮುಖವಾಗಿ ರೋಗಬಾಧೆ ಹೇಳುವಂಥದ್ದುಂಟು. ವ್ಯಯದಲ್ಲಿ ಚಂದ್ರ ರಾಹು, ವ್ಯಯಭಾವದಲ್ಲಿ ಚಂದ್ರ ಮತ್ತು ರಾಹು ಹೇಳುವಂತಕ್ಕಂಥವ್ರು ಆ ಒಂದು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ಕಾರಣದಿಂದಾಗಿ ಧನನಾಶ ಆಳುವಂಥದ್ದು ಒಂದು. ದ್ವಿತೀಯದಲ್ಲಿ ಪ್ರಮುಖವಾಗಿರುವಂಥದ್ದು ಶುಕ್ರ. ಸಂಪತ್ತು ಉಳುವಂಥದ್ದಿದ್ದರೂ ಸ್ವಲ್ಪ ಉಳಿಸುವ ಜವಾಬ್ದಾರಿಯನ್ನು ಖರ್ಚು ಮಾಡುವಾಗ ಆಲೋಚನೆಯನ್ನು ಮಾಡಿ ಖರ್ಚನ್ನು ಮಾಡುವಂಥದ್ದು ಬೇಕು. ಸಂಪತ್ತು ಅಥವಾ ಹಣ ಯಾವುದೇ ಇದ್ದರೂ ಸಹಿತವಾಗಿ ಆಲೋಚಿಸಿ ಅದನ್ನು ವ್ಯಯ ಮಾಡ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿಕೊಳ್ಳುವಂಥದ್ದು ಅಗತ್ಯತೆ ಮೀನರಾಶಿಯವರಿಗುಂಟು. ಜನ್ಮಶನಿಯ ಪ್ರಭಾವದಿಂದ ಹೊರಬರಲಿಕ್ಕೆ ಈಶ್ವರ ಆರಾಧನೆಯನ್ನು ಮಾಡುವಂಥದ್ದು, ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ದೀಪಕ್ಕೆ ಹಾಕುವಂಥದ್ದು, ಈ ರೀತಿಯಾದಂಥ ಕ್ರಮವನ್ನು ಮಾಡಿಕೊಳ್ಳಿ. ಪ್ರಮುಖವಾಗಿರುವಂಥದ್ದು ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ಧನನಾಶ ಆಗುವಂಥದ್ದು ಆಗುವಂಥ ಜಾಸ್ತಿ ಇದೆ. ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಮಾಡಿಕೊಳ್ಳಿ. ಮೀನರಾಶಿಯವರಿಗೆ ಶುಭವಾಗಲಿ. ಇವಿಷ್ಟು ಇವತ್ತಿನ ನಿತ್ಯ ಭವಿಷ್ಯವನ್ನು ನಾವು ನೋಡುವಂಥದ್ದು. ಗ್ರಹಗಳಲ್ಲೂ ಸಹಿತವಾಗಿ
ಮನುಷ್ಯರಿಗೆ ಕೇವಲ ಕೆಟ್ಟದ್ದನ್ನು ಮಾಡುವಂಥದ್ದಲ್ಲ, ಆ ಭಾವಗಳಲ್ಲಿ ಬಂದಂಥ ಸಂದರ್ಭಗಳಲ್ಲಿ ಆ ರೀತಿಯಂಥ ಪರಿಣಾಮಗಳಾಗತ್ತೆ ಹೇಳುವಂಥ ಜ್ಯೋತಿಷ್ಯ ಹೇಳುವಂಥದ್ದು. ಅದಕ್ಕೋಸ್ಕರವಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ದೇವತಾ ಆರಾಧನೆ ಮಾಡಲಿಕ್ಕೂ ಸಹಿತವಾಗಿ ಪರಿವಾರವನ್ನು ಹೇಳಿದ್ದಾರೆ. ಇವತ್ತಿನ ದಿವಸ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ದೇವತಾ ಆರಾಧನೆಗಳು ಬೇಕು ಅದನ್ನು ಮಾಡಿಕೊಳ್ಳಿ. ಇವತ್ತಿನ ದಿವಸ ಹೇಳುವಂಥದ್ದು ಒಳ್ಳೆಯ ರೀತಿಯಾದಂಥ ಶುಭವಾಗಲಿ. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.